ನಮಸ್ಕಾರ. ಸ್ಪಂದನ ವಾಹಿನಿಯ ವಿಶೇಷ ಅರಳುವ ಮಗು ಕಾರ್ಯಕ್ರಮಕ್ಕೆ ಸ್ವಾಗತ. ಪುಟಾಣಿಗಳೊಂದಿಗೆ ಒಂದಿಷ್ಟು ಮಾತುಕತೆ ಹರಟೆ, ಇದು ಈ ಕಾರ್ಯಕ್ರಮದ ವಿಶೇಷ. ಲಾಸ್ಟ್ ವೀಕ್ ಒಬ್ಬ ಪ್ರತಿಭಾನ್ವಿತ ಪುಟಾಣಿಯೊಂದಿಗೆ ಬಂದಿದ್ದೇನೆ, ಬಟ್ ಈ ವೀಕ್ ಇನ್ನೂ ಕೂಡ ಸ್ಪೆಷಲ್. ಯಾಕಂತ ಹೇಳಿದ್ರೆ ಇವತ್ತೊಬ್ಬ ಮಿನಿ ಕ್ರಿಕೆಟರ್ ಬಂದಿದ್ದಾನೆ. ಆ ಮಿನಿ ಕ್ರಿಕೆಟರ್ ಜೊತೆ ಮಾತಾಡೋಕ್ಕೆ ನಾನಂತೂ ಸಖತ್ ಕ್ಯೂರಿಯಸ್ ಆಗಿದ್ದೇನೆ. ಬನ್ನಿ, ಇನ್ಯಾಕೆ ತಡ, ಅವನ ಜೊತೆನೇ ಮಾತಾಡೋಣ. ಏನು ಕ್ರಿಕೆಟ್ ಅಡ್ರೆಸ್ಸಲ್ಲಿ ಬಂದಿದೆಯಾ? ಎಲ್ರಿಗೂ ಗೊತ್ತಾಗ್ಬೇಕಂತ ನಾ ಕ್ರಿಕೆಟರ್ ಆಗ್ತೀನಿ, ಕ್ರಿಕೆಟರ್ ಆಗ್ಬೇಕಂತ ಇಷ್ಟ. ಹೌದು, ಈ ಕ್ರಿಕೆಟರ್ ಹೆಸರೇನು? ಎಂತ ಹೆಸರಿಲ್ವಾ ನಿಮಗೆ? ಆತ್ರೇಯ. ಆತ್ರೇಯ ಚೆನ್ನಾಗಿ ಉಂಟು, ಡಿಫ್ರೆಂಟ್ ಉಂಟು ಅಲ್ವಾ ಹೆಸರು? ಯಾರಿಟ್ಟಿದ್ದು ಈ ಹೆಸರನ್ನ? ಅಪ್ಪ. ಅಪ್ಪ. ಮನೆಯಲ್ಲಿ ನಿಮ್ಮದು? ಮನೆ ಮುಂಜೆ. ಮುಂಜೆಯಲ್ಲಿಯಾ? ಅಪ್ಪ? ಅಪ್ಪ ಮೆಡಿಕಲ್ ರಿಪ್ರೆಸೆಂಟೇಟಿವ್. ಅಪ್ಪ ಮೆಡಿಕಲ್ ರೆಪ್ಪಾ? ಮತ್ತು ಅಮ್ಮ? ಅಮ್ಮ ಟ್ಯೂಷನ್ ಮಾಡ್ತಾರೆ ಮನೆ. ಟ್ಯೂಷನ್, ಓಕೆ. ಅಮ್ಮ ಟೀಚರ್? ಟೀಚರ್ ಅಲ್ಲ. ಅಲ್ಲ, ಟೀಚರ್ ಲೆಕ್ಕನೇ ತಾನೇ ಟ್ಯೂಷನ್ ಅಂತ ಹೇಳಿದ್ರೆ. ಹಾಂ, ಏನೆಲ್ಲ ಟ್ಯೂಷನ್ ಮಾಡ್ತಾರೆ ಅಮ್ಮ? ಅಮ್ಮ ಎಲ್ಲ ಸಬ್ಜೆಕ್ಟಿಗೂ ಮಾಡ್ತಾರೆ. ಓ, ಅಮ್ಮ ಆಲ್ರೌಂಡ್ರು ಟೀಚರ್ ಅಲ್ವಾ? ಈಗ ನಿಮ್ಮ ಸ್ಕೂಲಲ್ಲಿ ನೋಡು, ಸಬ್ಜೆಕ್ಟ್ ವೈಸ್ ಒಬ್ಬೊಬ್ಬರು ಟೀಚರ್ ಇರ್ತಾರೆ. ಇನ್ನು ಅಮ್ಮ ಹಾಗೆ ಅಲ್ಲ, ಎಲ್ಲ ಸಬ್ಜೆಕ್ಟ್ ಮಾಡ್ತಾರೆ ಅಲ್ವಾ? ಮ್ಯಾಥ್ಸಿಗೆ ಮಾಡ್ತಾರೆ, ಹಿಂದಿಗೆ ಮಾಡ್ತಾರೆ, ಮತ್ತು ಇಂಗ್ಲೀಷಿಗೆ ಮಾಡ್ತಾರೆ, ಕನ್ನಡಕ್ಕೆ ಮಾಡ್ತಾರೆ. 1 to ಅಲ್ಲ LKG to 10th ತನಕ ಸಹ ಮಾಡ್ತಾರಾ? ನಿಮಗೆ ಸಹ ಹೆಲ್ಪ್ ಮಾಡ್ತಾರಾ? ನಿಮಗೆ ಕೂಡ ಟ್ಯೂಷನ್ ಕೊಡ್ತಾರಾ ಅಮ್ಮ? ಕೊಡ್ತಾರಾ? ಹೌದು. ಅಮ್ಮ ಟ್ಯೂಷನಲ್ಲಿ ಬೈತಾರಾ? ಕೆಲವು ಮಕ್ಳಿಗೆ ಬೈತಾರೆ, ನನಗೆ ಕೆಲವೊಮ್ಮೆ ತಂಟೆ ಮಾಡಿದರೆ ಬೈತಾರೆ. ಅಮ್ಮ ಜಾಸ್ತಿ ಕೋಪ ಬಂದಾಗ ಏನಂತ ಬೈಯೋದು? ಅಮ್ಮ ಜಾಸ್ತಿ ಕೋಪ ಬಂದಾಗ ಅಂತ ಬೈತಾರಾ? ಮತ್ತೆ ಏನಾದರೂ ಬೈತಾರಾ? ಅಪ್ಪನ ಹೆಸರೇನು? ಅಪ್ಪನ ಹೆಸರು ಕೆ ವಾಸುದೇವ ಭಟ್. ಕೆ ವಾಸುದೇವ ಭಟ್. ಮತ್ತು ಅಮ್ಮನ ಹೆಸರು? ಸುಪ್ರೀತಾ ಕೆ. ಕೆ ಅಂದರೆ ಏನು? ಕೆ ಅಂದರೆ ಕಮಲಶೀಲ. ಓಕೆ, ನೀನು ಕಮಲಶೀಲೆಯಿಂದ ಇಲ್ಲಿಗೆ ಬಂದೀಗ? ಇಲ್ಲ, ನನ್ನ ಮನೆ ಉಡುಪಿ. ಈಗ ಅಪ್ಪ ಒಂದು ಸ್ವಂತ ಮನೆ ಕಟ್ಸಿದ್ದಾರೆ ಉಡುಪಿಲಿ. ಅಪ್ಪನ ಊರು ಕಮಲಶೀಲೆ. ಓಕೆ, ಕಮಲಶೀಲೆಯಲ್ಲಿ ನಿಮಗೆ ಸ್ವಂತ ಮನೆ ಇಲ್ವಾಗಿದ್ರೆ ಅಲ್ಲಿ ಬಾಡಿಗೆ ಮನೆ? ಅಲ್ಲಿ ನಮ್ಮ ಮನೆ ಇಲ್ಲ. ನಮ್ಮ ಮೊದಲು ನಮ್ಮ ಅಪ್ಪ ಎಲ್ಲ ಅಲ್ಲಿದ್ದರು. ಈಗ ಆ ಮನೆಯಲ್ಲಿ ನಮ್ಮ ದೊಡ್ಡಪ್ಪ ಇದ್ದಾರೆ. ದೊಡ್ಡಪ್ಪ ಇದ್ದಾರಾ? ಅಜ್ಜಿ ಎಲ್ಲ ಇದ್ದಾರಲ್ಲಿ? ಅಜ್ಜಿ ಇದ್ದಾರೆ, ಅಜ್ಜ ಇಲ್ಲ. ಅಜ್ಜ ಅಲ್ವಾ? ಹೋಗ್ತೀಯಾ ರಜೆಯಲ್ಲಿ ಅಜ್ಜಿ ಮನೆಗೆ? ಹೋಗ್ತೇನೆ. ಹೌದಾ? ಅಲ್ಲಿಯ ವಾತಾವರಣ ಇಷ್ಟ ನಿಮಗೆ ಅಥವಾ ಈಗ ಇರುವ ಮನೆ ವಾತಾವರಣ ಇಷ್ಟ ಆಗ್ತದಾ? ಎರಡು ಕಡೆ. ಅಲ್ಲಿ ತುಂಬ ಚಳಿ ಇರ್ತದೆ. ಇಲ್ಲಿ ಚಳಿ ಇಲ್ವಾ? ರಾತ್ರಿ ತುಂಬ ಚಳಿ ಇರ್ತದೆ. ಎಲ್ಲಿ? ಅಲ್ಲಿಯಾ ಇಲ್ಲಿಯಾ? ಅಲ್ಲಿ. ಮೇಲ್ಗಡೆ ಸಹ ಒಂದು ರೂಮ್ ಕಟ್ಸಿದಾರ. ಕೆಲವರೆಲ್ಲ ಅಲ್ಲಿ, ಕೆಲವರೆಲ್ಲ ಕೆಳಗೆ. ನಿಮಗೆ ಈಗ ಅಲ್ಲಿ ಫ್ರೆಂಡ್ಸ್ ಜಾಸ್ತಿಯಾ ಇಲ್ಲಿ ಫ್ರೆಂಡ್ಸ್ ಜಾಸ್ತಿಯಾ? ನನಗೆ ಇಲ್ಲಿ ಫ್ರೆಂಡ್ಸ್ ಜಾಸ್ತಿ. ಅಲ್ಲಿ ಹೆಚ್ಚು ಹೋಗಲಿಲ್ಲ ನಾನು. ರೇರ್ ಆಗಿ ಹೋಗ್ತೀಯಾ? ಯಾವಾಗೆಲ್ಲ ಹೋಗ್ತೀಯಾ? ಏಪ್ರಿಲ್ ಮೇ ರಜೆಯಲ್ಲೆಲ್ಲ ಹೋಗ್ತೀನಿ. ಅಲ್ಲೇ ಇರ್ತೀರಾ 2 ತಿಂಗಳು? 2 ತಿಂಗಳು ಅಂತಿಲ್ಲ, ಒಂದು 5-6 ದಿನ ಎಲ್ಲ ಕಡೆ ಹೋಗಿ ಬರ್ತೇವೆ. ಟೂರಿಗೆಲ್ಲ ಹೋಗ್ತೀರಾ? ಟೂರಿಗೆ ಹೋಗಿದ್ದೀವಿ. ಎಲ್ಲಿಗೆಲ್ಲ ಹೋಗಿದ್ದೆ ಟೂರಿಗೆ? ನಾವು ಎಲ್ಲ ಹೋಗಿದ್ದೇವೆ. ಹೋದದು ಟೂರ್? ಟೆಂಪಲ್ಲಿಗೆಲ್ಲ ಹೋಗಿ ಅಷ್ಟೇ. ಯಾವುದು ಟೆಂಪಲ್ ನಿಂದು ಫೇವ್ರೇಟ್? ಟೆಂಪಲ್ಲು ಕೃಷ್ಣ ಮಠವಾ? ಪರ್ಯಾಯಕ್ಕೆಲ್ಲ ಹೋಗಿದ್ಯಾ? ಪರ್ಯಾಯಕ್ಕೆ ಈ ವರ್ಷ ಹೋಗಲಿಲ್ಲ. ಏನು ಈ ವರ್ಷ ಮಿಸ್ ಮಾಡಿದ್ದಿ? ಸ್ಕೂಲಿಗೆ ರಜೆ ಇರಲಿಲ್ಲ. ನೈಟ್ ಹೋಗ್ಬೋದಿತ್ತಲ್ವಾ? ಅದೇ ನೈಟ್ ಹೋಗಿ ಬೆಳಿಗ್ಗೆ 5:30 ಬಂದಾಗ ನಿದ್ರೆ ಬರ್ತದೆ. ಲೇಟ್ ಆಗ್ತದಲ್ಲ? ಎಷ್ಟು ಗಂಟೆಗೆ ಮಲಗೋದು ನೀನು? ನಾನು 10 o'clock. 10 o'clock? ಅಷ್ಟೊತ್ತು ಏನು ಮಾಡ್ತೀಯಾ? ಅಷ್ಟೊತ್ತು ಬರೆದಾದ್ಮೇಲೆ ಅಷ್ಟೊತ್ತು ತನಕ ಟಿ ವಿ ನೋಡ್ತೆ. ಹೌದಾ? ಎಲ್ಲ ಹೋಮ್ವರ್ಕ್ ತುಂಬ ಕೊಡ್ತಾರಾ? ತುಂಬ ಅಂತ ಕೊಡೋದಿಲ್ಲ. ಇಲ್ವಾ? ಚೂರು ಹೋಮ್ವರ್ಕ್ ಕೊಡ್ತಾರೆ. ಹೌದು. ನಿನ್ನ ಸ್ಕೂಲ್ ಯಾವುದು? ಗೌರ್ಮೆಂಟ್ ಮಾಡಲ್ ಹೈಯರ್ ಪ್ರೈಮರಿ ಸ್ಕೂಲ್ ಬ್ರಹ್ಮಾವರ. ಓಕೆ, ನೀನು ಉಡುಪಿಯಿಂದ ಬ್ರಹ್ಮಾವರಕ್ಕೆ ಡೈಲಿ ಹೋಗಿ ಬರೋದಾ? ಹೇಗೆ ಹೋಗೋದು? ಆಟೋದಲ್ಲಿಯಾ? ಆಟೋದಲ್ಲಿ ಎಷ್ಟು ಜನ ಇರ್ತಾರೆ? ಆಟೋದಲ್ಲಿ 5 ಜನ ಇದ್ದಾರೆ. ಅಡ್ಜಸ್ಟ್ ಆಗಿ ಕೂತ್ಕೊಳ್ಳೋದಾ? ಯೂನಿಫಾರ್ಮ್ ಒಬ್ಬಳು ಹುಡುಗಿ ಇದ್ದಾಳೆ, ಅವಳ ಅಕ್ಕನ ಮೇಲೆ ಕೂತ್ಕೊ. ಓ, ನೀನು ಒಬ್ಬನೆಯಾ? ನಿನ್ನ ತಮ್ಮ? ನನ್ನ ತಮ್ಮ ಮತ್ತು ನಾನು ಮತ್ತು ಒಬ್ಬ ಅಣ್ಣ ಇದ್ದಾನೆ. ಮತ್ತೊಬ್ಬಳು ಅಕ್ಕ, ಮತ್ತೊಬ್ಬಳು ನಂದೇ ಕ್ಲಾಸ್ ರೂಮ್. ಓಕೆ.
ಸ್ಕೂಲ್ ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗೋದು? ನಾವು ಹೋಗೋದು 8:45, ಆಮೇಲೆ ಸ್ಕೂಲ್ ಸ್ಟಾರ್ಟ್ ಆಗೋದು 9:30. ಅಲ್ಲಿ ತನಕ ಏನು ಮಾಡ್ತೀಯಾ? ಅವರೆಲ್ಲ ಗುಡಿಸ್ತಾ ಇರ್ತಾರೆ, ನಾವು ಹೊರಗಡೆ ಏನಾದ್ರು ಮಾಡ್ತಿರ್ತೇವೆ. ಆಮೇಲೆ 9 ಗಂಟೆಗೆ ಸ್ಟಡಿ ಬೆಲ್ ಆಗ್ತದೆ, ಅಷ್ಟೊತ್ತಿಗೆ ಅವರದ್ದೆಲ್ಲ ಗುಡಿಸಿ ಎಲ್ಲ ಆಗಿರ್ತದೆ. ಆಮೇಲೆ ನಾವು ಕ್ಲಾಸ್ ರೂಮ್ ಒಳಗೆ ಹೋಗಿ ಅರ್ಧ ಗಂಟೆ ಸ್ಟಡಿ ಪೀರಿಯಡ್ ಇರ್ತದೆ, ಅದರಲ್ಲಿ ಓದೋದು. ಆಮೇಲೆ 9:30 ಟೀಚರ್ ಬರ್ತಾರೆ. ಹೌದಾ, ಸರಿ. ನಿಮಗೆ ಯೂಶ್ವಲಿ ಫಸ್ಟ್ ಅವರ್ ಯಾವ್ದು ಇರ್ತದೆ? ಇಂಗ್ಲೀಷ್ ಫಸ್ಟ್ ಡೈಲಿ. ಅಸೆಂಬ್ಲಿ ಎಲ್ಲ ಮಾಡ್ತಾರಾ? ಅಸೆಂಬ್ಲಿ ಮಾಡ್ತಿದ್ರು ಮೊದಲು, ಈಗ ಇಲ್ಲ. ಈಗ ಹೇಗೆ ಕ್ಲಾಸಲ್ಲೇ ಪ್ರೇಯರ್ ಹೇಗೆ? ಕ್ಲಾಸಲ್ಲಿ ಪ್ರೇಯರ್, ಹೌದು. ದೊಡ್ಡವರಿಗೆ ಅಸೆಂಬ್ಲಿ ಉಂಟು. ಅಸೆಂಬ್ಲಿ ಅವರು ಪ್ರೇಯರ್ ಹೇಳುವಾಗ ನಾವು ಕ್ಲಾಸ್ ರೂಮ್ ಒಳಗೆ ನಿಲ್ಲಬೇಕು. ಹೇಗೆ ಮೈಕ್ ಉಂಟಾ, ಸೌಂಡ್ ಬಾಕ್ಸ್ ಏನಾದರೂ ಉಂಟಾ? ಎಲ್ಲರೂ ಮಕ್ಕಳು ಹೇಳ್ತಾರೆ, ಅವಾಗ ಕೇಳಿಸ್ತದೆ ಕ್ಲಾಸ್. ಓಕೆ. ಅಂದರೆ ಯಾವುದೆಲ್ಲ ಪ್ರೇಯರ್ ಇರ್ತದೆ ಯೂಶ್ವಲಿ? ಜನಗಣಮನ ಮತ್ತು ಜೈ ಭಾರತ ಜನನೀಯ. ನಿಮಗೆ ಬರ್ತದೆ ಅದು? ಜನಗಣಮನಕ್ಕೆ ಏನು ಹೇಳ್ತಾರೆ? ನ್ಯಾಷನಲ್ ಆ್ಯಂಥಮ್. ಯಾರು ಬರ್ತಾರೆ ನ್ಯಾಷನಲ್ ಆ್ಯಂಥಮ್? ರವೀಂದ್ರನಾಥ್ ಠಾಗೂರ್. ಹೌದಾ, ಇಷ್ಟೆಲ್ಲ ಗೊತ್ತುಂಟಲ್ಲ? ಯಾರೆಲ್ಲ ಹೇಳಿಕೊಟ್ರು ಇದನ್ನು? ಅಮ್ಮ ಅಷ್ಟೆಲ್ಲ ಹೇಳ್ಕೊಡ್ತಾರೆ? ಅಮ್ಮ ಮತ್ತು ಅಪ್ಪ ಇಬ್ಬರು. ಎಷ್ಟಾದರೂ ಅಮ್ಮ ಆಲ್ರೌಂಡರ್ ಟೀಚರ್ ಅಲ್ವಾ? ನಿಮಗೆ ಒಂಥರ ಖುಷಿ ಆಗೋದಿಲ್ಲ, ನನ್ನ ಅಮ್ಮ ಎಲ್ಲ ಸಬ್ಜೆಕ್ಟ್ ಹೇಳಿಕೊಡ್ತಾರೆ, ನಮ್ಮ ಟೀಚರ್ಗಿಂತ ಬೆಟರ್ ಅಂತ ಅನಿಸೋದಿಲ್ವ? ಅನಿಸ್ತದಾ? ಈಗ ನಿಮಗೆ ಸ್ಕೂಲಲ್ಲಿ ಮಾಡಿದ ಪಾಠ ಅರ್ಥ ಆಗ್ತದಾ, ಅಲ್ಲ ಅಮ್ಮ ಹೇಳಿಕೊಟ್ಟ ಪಾಠ ಅರ್ಥ ಆಗ್ತದಾ? ಎರಡೂ ಅರ್ಥ ಆಗ್ತದಾ? ಸ್ಕೂಲಲ್ಲಿ ಎಷ್ಟನೇ ಬೆಂಚಲ್ಲಿ ಇದೆಯಾ ಕ್ಲಾಸಲ್ಲಿ? ನಾನು ವಾರ ಬರಕ್ಕೆ ಏನು ಮಾಡ್ತಾ ಇರ್ತಾರೆ, ನಾನು ಸ್ಯಾಟರ್ಡೇ ಫಸ್ಟ್ ಬೆಂಚಲ್ಲಿ ಇದ್ದೆ, ಇನ್ನು ನೆಕ್ಸ್ಟ್ ಮಂಡೇ ಲಾಸ್ಟ್ ಬೆಂಚ್. ಹೌದು. ಹೇಗೆ ಯೂನಿಫಾರ್ಮ್ ಸೇಮ್ ಕಲರ್ ಇರ್ತದಾ ಅಲ್ಲ? ಇಲ್ಲ, ಒಂದು ರೆಡ್ ಕಲರ್ ಹಾಕಿ ಈ ಥರ ಲೈನ್ ಎಳೆದಿರ್ತಾರೆ, ಇನ್ನೊಂದು ಬ್ಲೂ. ಅದು ಯಾವ ವೀಕ್, ಏನು ಯಾವ ವಾರಕ್ಕೆಲ್ಲ? ಮಂಡೇ ಈ ಥರ ರೆಡ್ ಕಲರು, ಟ್ಯೂಸ್ಡೇ ಬ್ಲೂ ಕಲರು, ವೆಡ್ನೆಸ್ಡೇ ರೆಡ್ ಕಲರು, ಥರ್ಸ್ಡೇ ಬ್ಲೂ ಕಲರು, ಫ್ರೈಡೇ ರೆಡ್ ಕಲರ್, ಸ್ಯಾಟರ್ಡೇ ಬ್ಲೂ ಕಲರ್. ಅದು ನಿಮಗೆ ಹೇಗೆ ಗೊತ್ತಾಗ್ತದೆ? ಬುಕ್ಕಲ್ಲಿ ಬರೆದು ಕೊಟ್ಟಿದ್ದಾರಾ ಈ ದಿವಸ ಇದು ಯೂನಿಫಾರ್ಮ್ ಹಾಕ್ಬೇಕಂತ? ಅಲ್ಲ, ಬುಕ್ಕಲ್ಲಿ ಬರೆದು ಕೊಡಲಿಲ್ಲ, ಟೀಚರೇ ಹೇಳ್ತಾರೆ. ಟೀಚರ್ ಹೇಳಿ ನಾವು ಬುಕ್ಕಲ್ಲಿ ಬರ್ಕೊತೇವೆ. ಓಕೆ. ಅಂದರೆ ನಿಮಗೆ ಹಿಂದಿನ ದಿವಸ ಸ್ಕೂಲಲ್ಲಿ ಕ್ಲಾಸಲ್ಲಿ ಅನೌನ್ಸ್ ಮಾಡ್ತಾರೆ, ನಾಳೆ ಈ ಕಲರ್ ಯೂನಿಫಾರ್ಮ್ ಆಗಲ್ಲ, ಕ್ಲಾಸ್ ಫಸ್ಟಿಗೆ ಹೇಳ್ತಾರೆ ಈ ಥರ ಯೂನಿಫಾರ್ಮ್ ಈ ದಿವಸ ಹಾಕೊಂಬರ್ಬೇಕಂತ. ಅದನ್ನು ನಾವು ರಫ್ ಬುಕ್ಕಲ್ಲಿ ಬರ್ಕೊಂಡು ಆಮೇಲೆ ಪ್ರತಿ ದಿವಸ ಆ ಥರ ಮಾಡಬೇಕು. ಆ ಥರ ಯೂನಿಫಾರ್ಮ್. ಈಗ ನೀನು ಸ್ಕೂಲಿಗೆ ಆಬ್ಸೆಂಟ್ ಆದ್ಯಾ ಅಂತ ಅನ್ಕೋ, ಆಗ ನಿಂಗೆ ಹೇಗೆ ಗೊತ್ತಾಗ್ತದೆ? ಅದು ಗೊತ್ತಾಗ್ತದೆ. ನಾನು ಫ್ರೈಡೇ ಅಬ್ಸೆಂಟ್ ಆದೆ ಅಂದರೆ ಸ್ಯಾಟರ್ಡೇ ಸ್ಕೂಲಿಗೆ ಹೋದೆ ಅಂದರೆ ರಫ್ ಬುಕ್ ನೋಡಿದರೆ ಆಯಿತು ಯಾವ ಕಲರ್ ಯೂನಿಫಾರ್ಮ್ ಅಂತ. ಬ್ಲೂ ಕಲರ್ ಆದರೆ ಬ್ಲೂ ಕಲರ್ ಅಲ್ಲ ಬ್ಲೂ ಕಲರ್ ಅಂತ ಗೊತ್ತಾಗ್ತದೆ. ಆಮೇಲೆ ಬ್ಲೂ ಹಾಕೊಂಡು ಹೋಗ್ತೇನೆ. ಕಲರ್ ಡ್ರೆಸ್ ಹಾಕ್ಲಿಕ್ಕಿಲ್ಲ. ಯೂನಿಫಾರ್ಮ್ ಇಲ್ಲದೆ ಇರೋರು ಹಾಕ್ಬೋದು. ಯೂನಿಫಾರ್ಮು ಬಟ್ಟೆ ಕೊಟ್ಟಿದ್ದಾರೆ ಹೊಲಿಸ್ಲಿಕ್ಕೆ, ಬ್ಲೂ ಯೂನಿಫಾರ್ಮು ನಾವು ಹೊಲಿಸಿ ಆಯಿತು, ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಈಗ ರೆಡ್ ಯೂನಿಫಾರ್ಮ್ ತಗೊಂಡಿದ್ದೆ ಅಂಗಡಿಲಿ. ಅದೇನಾ ಅಂಗಡಿ? ಸ್ಕೂಲಲ್ಲಿ ಬಟ್ಟೆ ಕೊಡಲಿಲ್ಲ, ಅದಕ್ಕೆ ಹೊಲಿಸಿದ್ದು. ಬುಕ್ಕೆಲ್ಲ ಸ್ಕೂಲಲ್ಲಿ ಕೊಡ್ತಾರಾ? ಬುಕ್ಕೆಲ್ಲ ಸ್ಕೂಲಲ್ಲಿ ಕೊಡ್ತಾರೆ. ಇವನ್ ಬ್ಯಾಗ್ ಕೂಡ? ಬ್ಯಾಗ್ ಕೊಡೋದಿಲ್ಲ, ಬ್ಯಾಗ್ ನಾವು ತಗೊಬೇಕು. ಕಂಪಾಸ್ ಕೊಡೋದಿಲ್ಲ, ನಾವು ತಗೊಬೇಕು. ಬುಕ್ ಅವ್ರು ಕೊಡ್ತಾರಾ? ಬುಕ್ ಅವ್ರು ಕೊಡ್ತಾರೆ. ನೋಟ್ಸ್ ಎಲ್ಲ ನಾವೇ ತಗೊಬೇಕು. ಟೆಕ್ಸ್ಟ್ ಬುಕ್ ಎಲ್ಲ ಕೊಡ್ತಾರೆ. ಎಂತ ನೆಕ್ಸ್ಟ್ ಅವರಿಗೆ ರಿಟರ್ನ್ ಮಾಡ್ಲಿಕ್ಕೆ ಉಂಟಾ? ಹೌದು. ಈಗ ನಿನ್ನದು ಕ್ಲಾಸ್ ಆಯಿತು ಅಂತ ಅನ್ಕೋ, ಈಗ ನಿಮ್ಮದು ಥರ್ಡ್ ಸ್ಟ್ಯಾಂಡರ್ಡ್ ಮುಗೀತು, ಬುಕ್ ಎಲ್ಲಿಗೆ ರಿಟರ್ನ್ ಮಾಡಲಿಕ್ಕೆ? ಸ್ಕೂಲಿಗೆ. ನೆಕ್ಸ್ಟ್ ಅವರೇ ಬೇರೆ ಹೊಸ ಬುಕ್ ಬಂದಾಗ ನಿಮ್ಗೆ ಕೊಡ್ತಾರೆ. ಅದು 4th ಹೋಗ್ತೇವಲ್ಲ, 4th ಹೊಸ ಬುಕ್ಕು ನೆಕ್ಸ್ಟ್ ಇಯರ್ ಬೇರೆಯವ್ರಿಗೆ ಬೇಕಾಗ್ತದಲ್ಲ ನೋಡಿ ಬರಲಿಕ್ಕೆ, ಅವ್ರಿಗೆ ಕೊಡ್ತಾರೆ. ಇನ್ಕಂಪ್ಲೀಟ್ ಅಂತ ಇದ್ದರೆ. ನಿಮ್ಮದು ನೋಟ್ಸ್ ಕೂಡ ತಗೊಳ್ತಾರಾ? ನೋಟ್ಸ್ ತಗೊಳೋದಿಲ್ಲ. ನಿಮಗೆ ಪೆನ್ಸಿಲಲ್ಲಿ ಬರೀಲಿಕ್ಕೆ ಪೆನ್ನಲ್ಲಿಯಾ? ಪೆನ್ಸಿಲಾ? ಇನ್ನೂ ಸ್ವಲ್ಪ ಪೆನ್ ಯೂಸ್ ಮಾಡಲಿಕ್ಕೆ ಬಿಡಲಿಲ್ಲ? 4th ಇರಬೇಕು. ಸ್ಲೇಟ್ ಎಲ್ಲ ಯೂಸ್ ಮಾಡಿಕೊಂಡಾ? ಸ್ಲೇಟ್ ಉಂಟಾ? ಸ್ಲೇಟಲ್ಲಿ ಎಂತ ABCD ಬರೀತಾರಾ? ಇಲ್ಲ, ಬೇರೆ ಕಾಪಿಯಾ? ಕಾಪಿ ಇಲ್ಲ, ಕೆಲವುದು ಕನ್ನಡ ಪದ್ಯ ಎಲ್ಲ ಬರ್ಸ್ತಾರೆ. ಗಾದೆ ಮಾತೆಲ್ಲ ಗೊತ್ತುಂಟ ನಿಮಗೆ? ಗಾದೆ ಮಾತು ಯಾವುದು ಗೊತ್ತಿಲ್ಲ. ಒಗಟು ಗೊತ್ತಿಲ್ಲ. ಸ್ಟೋರಿ ಗೊತ್ತಿಲ್ಲ. ಸ್ಟೋರಿ ಅಮ್ಮ ಒಂದು ಹೇಳಿದ್ಲು ನಿನ್ನೆ. ಅಮ್ಮ ಮಲಗುವಾಗ ಸ್ಟೋರಿ ಹೇಳ್ತಾರಾ? ಪ್ರತಿ ದಿವಸ ಹೇಳೋದಿಲ್ಲ. ನಿನ್ನೆ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ ಅಮ್ಮನ ಹತ್ರ ಸ್ಟೋರಿ ಹೇಳು. ಟಿವಿ ನೋಡೋದಿಲ್ಲ ನೀನು? ಟಿವಿ ನೋಡ್ತೇನೆ. ಟಿವಿಯಲ್ಲಿ ಏನೆಲ್ಲ ನೋಡ್ತೀಯಾ? ನಿಕ್ ಟಿವಿ ಮತ್ತು
ಸೋನಿಕ್ ಹಿಂದಿ ಇದ್ದಿದ್ದೆಲ್ಲ ನೋಡ್ತೇನೆ. ಮತ್ತು ನೋಡಿದ್ದೆ ರಾತ್ರಿ ಎಲ್ಲರೂ ಕಬಡ್ಡಿ ಕ್ರಿಕೆಟ್ ಮ್ಯಾಚ್ ಇದ್ದೆ ನೋಡ್ತೇನೆ. ಅಮ್ಮ ಸೀರಿಯಲ್ ನೋಡೋದಿಲ್ವಾ? ಅಮ್ಮ ಸೀರಿಯಲ್ ನೋಡೋದಿಲ್ಲ, ಸರಿಗಮಪ ನೋಡ್ತೇನೆ. ಓಕೆ. ಅಮ್ಮ ಸಹ ಈಗ ನಿನ್ನ ಜೊತೆ ಟಿ ವಿ ನೋಡಿ ಕೂತ್ಕೊಳ್ತಾರಾ? ಅಮ್ಮ ಕೂತ್ಕೊಂಡಿದ್ದಿಲ್ಲ, ಅಮ್ಮಂಗೆ ಕೆಲಸ ಇರ್ತದಲ್ಲ. ಏನು ಕೆಲಸ? ಪಾತ್ರೆ ತೊಳೆಯೋದು, ಮತ್ತು ಸಂಜೆ ರಾತ್ರಿ ಊಟ ಮಾಡಲಿಕ್ಕೆ ರೆಡಿ ಮಾಡಬೇಕು. ಅಲ್ಲ, ಈಗ ನೀನು ಸ್ಕೂಲಿಂದ ಬರ್ತೀಯಲ್ಲ, ಅವಾಗ ಅಮ್ಮ ತಿಂಡಿ ಮಾಡಿರ್ತಾರಾ? ಅಮ್ಮ ತಿಂಡಿ ಮಾಡಿರ್ತಾರೆ. ಇರ್ತಾರಾ? ಇವತ್ತು ಬೆಳಿಗ್ಗೆ ಏನು ತಿನ್ಕೊಂಬಂದು? ಈಗ ಇವತ್ತು ಬೆಳಿಗ್ಗೆ ನಾನು ಚಪಾತಿ ತಿನ್ಕೊಂಬಂದೆ. ಎಷ್ಟು ತಿಂದೆ ಚಪಾತಿ? ಚಪಾತಿ ಒಂದು ಸಾಕಾಯ್ತಾ? ಸಾಕಾ? ಸಾಕು. ಚಪಾತಿಗೆ ಸೈಡ್ ಡಿಶ್ ಏನಿತ್ತು? ಎಂತ ಕೂರ್ಮ ಅಲ್ಲ, ಎಂತ ರೋಟಿಗೆ ಹಾಕ್ಕೊಂತಾರಲ್ಲ, ಎಂತ ಅದ್ರ ಹೆಸರು ಮರ್ತೋಯ್ತು. ಸಾರಲ್ಲ, ರೊಟ್ಟಿ ಅಲ್ಲ, ರೋಟಿ ಅಂತ ಪನ್ನೀರದ್ದು ಸಾರು ಮಾಡಿದ್ರಾ? ತಿಂದ್ಯಾ? ತಿಂಡಿ ಗೊತ್ತುಂಟು, ಹೆಸರು ಗೊತ್ತಿಲ್ಲ. ಅಮ್ಮ ಮಾಡೋದು ಫೇವ್ರೆಟ್ ತಿಂಡಿ ಯಾವುದು ನಿಮಗೆ? ರೋಟಿಯಾ? ಮತ್ತೆ ಅಪ್ಪ ಏನು ತಿಂಡಿ ಮಾಡ್ತಾರಾ? ಅಪ್ಪ ಮಾಡ್ತಾರೆ, ಪುಳಿಯೋಗರೆ ಮಾಡ್ತಾರೆ. ಪುಳಿಯೋಗರೆ ಮಾತ್ರ ಮಾಡೋದಾ? ಪುಳಿಯೋಗರೆ, ದೋಸೆ, ಇಡ್ಲಿ ಎಲ್ಲ ಮಾಡ್ತಾರೆ. ಅಪ್ಪ ಮಾಡೋದು ಫೇವ್ರೇಟಾ ಅಮ್ಮ ಮಾಡೋದು ಫೇವ್ರೇಟಾ? ಇಬ್ರು ಮಾಡೋದು ಸಹ ಫೇವ್ರೇಟ್. ಇಬ್ರು ಮಾಡೋದು ಫೇವ್ರೇಟ್ ಆಗ್ತದೆ. ಅಮ್ಮಂಗಿಂತರೂ ಪಾತ್ರೆ ತೊಳೆದು ಹೆಚ್ಚು ಕೆಲಸ ಇದ್ದರೆ ಅಪ್ಪ ಬೇಗ ತಿಂಡಿ ಮಾಡ್ತಾರೆ. ತಿಂದು ಅಪ್ಪ ಡ್ಯೂಟಿಗೆ ಹೋಗ್ತಾರೆ. ಅಪ್ಪ ಡ್ಯೂಟಿ ಎಷ್ಟು ಗಂಟೆ ಹೋಗ್ತಾರೆ? ಅಪ್ಪ ಒಂದು 10 ಗಂಟೆ ಹೋಗ್ತಾರೆ. 10 ಗಂಟೆಯಾ? ಸರಿ. ನಮ್ಮ ಮಧ್ಯಾಹ್ನ ಊಟಕ್ಕೆ ಬಂದು ಆಮೇಲೆ ರಾತ್ರಿ 8 ಗಂಟೆಗೆ ಬರ್ತಾರೆ. 8 ಗಂಟೆ ಆಗ್ತದಾ ಬರೋದು? ಅಲ್ಲಿ ತನಕ ನೀನೇನು ಮಾಡ್ತಿರ್ತಿ? ನಾನು 10 ಗಂಟೆಗೆಲ್ಲ ಸ್ಕೂಲಿಗೆ ಹೋಗಿರ್ತೇನೆ. ಸಂಜೆ ಅಪ್ಪ ಮಧ್ಯಾಹ್ನ ಊಟಕ್ಕೆ ಬರುವಾಗ ಸಹ ನಾನು ಸ್ಕೂಲಿಗೆ ಇರ್ತೇನೆ. ರಾತ್ರಿ ಎಲ್ಲ ಅಪ್ಪ ಬರೋಲ್ಲಿ ತನಕ ನಾನು ಮೇಲೋಗಿ ಹೋಮ್ವರ್ಕ್ ಮುಗಿಸಿ ಕೆಳಗೆ ಬಂದು ಲೈಟ್ ಎಲ್ಲ ಆನ್ ಮಾಡ್ಕೊಂಡು ಇರ್ತೇನೆ ಮನೇಲಿ. ಮೇಲ್ಗಡೆ ಅಮ್ಮ ಟ್ಯೂಷನ್. ನೀನು ಕೆಳಗಡೆ ಇರ್ತಿ ಅಂದರೆ ನೀನು ಕೆಳಗೆ ಇದ್ದರೆ ಪೋಖ್ರಿ ಮಾಡ್ತೀವಿ ಅಂತ ಅಮ್ಮ ಮೇಲ್ಗಡೆ ಹೋಗಿ ಟ್ಯೂಷನ್ ಮಾಡೋದು ಹೇಳಿ ಅಲ್ವಾ? ಯಾಕೆ ಸ್ಪೇಸ್ ಇಲ್ಲ ಕೆಳಗಡೆ? ಸ್ಪೇಸ್ ಇಲ್ಲ. ಹಳೆ ಮನೆಯಾದ್ರೆ ದೊಡ್ಡದು ಇತ್ತು ಸ್ಪೇಸ್, ಹಾಲ್ ಇತ್ತು, ದೊಡ್ಡ ಹಾಲ್ ಇತ್ತು. ಹೊಸ ಮನೆ ನಿಮ್ಮದು? ಅದು ಬಾಡಿಗೆ ಇದ್ದಿದ್ದು ನಮ್ಮಲ್ಲಿ. ಇದೀಗ ಓನಾ? ಅಂತ ಒಂದು 7-8 ತಿಂಗಳಾಯ್ತು ಮನೆ ಕಟ್ಟಿಸಿ. ಹೌದಾ? ಏನು ಹೆಸರು ಮನೆಯದು? ಜನನಿ. ಯಾರು ಇಟ್ಟದ್ದು ಮನೆ ಹೆಸರು? ಮನೆ ಹೆಸರು ಎಲ್ಲರೂ ಸೇರಿ ಇಟ್ಟಿತ್ತು. ಗ್ರ್ಯಾಂಡ್ ಇತ್ತಾ ಫಂಕ್ಷನ್? ಇತ್ತಾ? ಹೌದು. ನಮ್ಮ ದೇಶ ಯಾವುದು? ಭಾರತ. ನಮ್ಮದು ಪ್ರೈಮ್ ಮಿನಿಸ್ಟರ್ ಯಾರು? ಪ್ರೈಮ್ ಮಿನಿಸ್ಟರು ನರೇಂದ್ರ ಮೋದಿಯಾ? ಮತ್ತು ನಮ್ಮದು ಚೀಫ್ ಮಿನಿಸ್ಟರು ಬಸವರಾಜ ಬೊಮ್ಮಾಯಿ. ಹೌದು. ಇವರಿಬ್ರು ಏನು ಮಾಡ್ತಾರೆ? ಪ್ರೈಮ್ ಮಿನಿಸ್ಟರ್ ಮತ್ತು ಚೀಫ್? ಪ್ರೈಮ್ ಮಿನಿಸ್ಟರು ದೇಶದಲ್ಲಿ ಏನೆಲ್ಲ ನಡಿಬೇಕು, ಮುಂದೆ ಏನೆಲ್ಲ ರೂಲ್ಸ್ ಮಾಡಬೇಕು. ಈಗ ಕೊರೋನಾ ಉಂಟಲ್ಲ, ಪ್ರೈಮ್ ಮಿನಿಸ್ಟರೇ ಎಲ್ಲ ಹೇಳೋದು, ಈ ಥರ ಮಾಡಬೇಕು, ಮಾಸ್ಕ್ ಹಾಕ್ಕೊಬೇಕು ಅಂತೆಲ್ಲ ಅವರೇ ಹೇಳಿದ್ದು. ಮತ್ತು ಚೀಫ್ ಮಿನಿಸ್ಟರು ಕರ್ನಾಟಕದಲ್ಲಿ ಏನೆಲ್ಲ ಆಗಬೇಕಂತ ಹೇಳ್ತಾರೆ. ಫಸ್ಟಿಗೆ ಮೋದಿ ಹೇಳ್ತಾರೆ, ಚೀಫ್ ಮಿನಿಸ್ಟ್ರಿಗೆ ಹೇಳ್ತಾರಾ ನಿನ್ನ ಕರ್ನಾಟಕದಲ್ಲಿ ಹೀಗೆಲ್ಲ ಮಾಡಬೇಕು ಅಂತ? ಓಕೆ. ಅರಳುವ ಮಗು ಕಾರ್ಯಕ್ರಮದಲ್ಲಿ ಇದೀಗ ಒಂದು ಪುಟ್ಟ ವಿರಾಮ. ವಿರಾಮದ ಬಳಿಕ ಅರಳುವ ಮಗು ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಸರಿ, ನಿಂದು ಹಾಬೀಸ್ ಎಲ್ಲ ಏನು? ಕ್ರಿಕೆಟ್ ಆಡೋದು, ಮತ್ತು ಹಾಡು ಹೇಳ್ತೇನೆ, ಮತ್ತು ಡ್ರಾಯಿಂಗ್ ಮಾಡ್ತೇನೆ. ಡ್ರಾಯಿಂಗ್ ಮಾಡ್ತೀಯಾ? ಕ್ರಿಕೆಟ್ ನಿಂದು ಫೇವ್ರೇಟ್ ಈಗ? ಹೌದಾ? ಈಗ ಈ ಕಾಸ್ಟ್ಯೂಮಲ್ಲಿ ಬಂದಿದೆಯಲ್ಲ, ಇದಕ್ಕೆ ಏನು ಹೇಳ್ತಾರೆ ಈ ಕಾಸ್ಟ್ಯೂಮ್ಗೆ? ಇದಕ್ಕೆ ಪ್ಯಾಡ್ ಅಂತಾರೆ. ಇಲ್ಲಿ ಒಳಗಡೆ ಒಂದು ಹಾಕೊಂಡಿದ್ದೇನೆ. ಇದಕ್ಕೆ ಟೈ ಪ್ಯಾಡ್ ಅಂತಾರೆ, ಇದಕ್ಕೆ ಗ್ಲೌಸ್ ಅಂತಾರೆ, ಇದಕ್ಕೆ ಆರ್ಮ್ ಗಾರ್ಡ್ ಅಂತಾರೆ. ಮತ್ತು ಇದು ಡ್ರೆಸ್ ನಮ್ಮದು. ಇದೆಲ್ಲ ಯಾಕೆ ಹಾಕೋದು? ಇದು ಬಾಲ್ ಬೀಳ್ಬಾರ್ದು ಅಂತ. ಓಕೆ, ಬಾಲ್ ಬೀಳ್ಬಾರ್ದು ಅಂತ ಹಾಕೋದಾ? ಇಲ್ಲಿ ಬಾಲ್ ಬೀಳ್ತದೆ. ಇದು ಪ್ರೊಟೆಕ್ಷನ್ ನಿಮಗೆ? ಮತ್ತು ಹೆಲ್ಮೆಟ್, ಬ್ಯಾಟ್ ಎಲ್ಲ ಏನು ಬೇಡವಾ? ಹೆಲ್ಮೆಟ್, ಬ್ಯಾಟ್ ಬೇಕು. ಹೆಲ್ಮೆಟ್ ಯಾಕೆ ಯೂಸ್ ಆಗೋದು? ಹೆಲ್ಮೆಟ್ಟು ತಲೆಗೆಲ್ಲರೂ ಬಾಲ್ ಬಿದ್ದೆ. ಇಲ್ಲಿ ತನಕ ಹೆಲ್ಮೆಟ್ ಇಲ್ಲದೆ ಆಟ ಆಡಿದ್ಯಾ? ಇಲ್ವಾ? ಬೌಲಿಂಗ್ ಮಾಡ್ತೀಯಾ?
ನಿಮ್ಮದು ಫೇವ್ರೆಟ್ ಕ್ರಿಕೆಟರ್ ಯಾರು? ಕ್ರಿಕೆಟರ್ ಹಾರ್ದಿಕ್ ಪಾಂಡ್ಯ ಮತ್ತು ವೀರೇಂದ್ರ ಸೆಹ್ವಾಗ್. ನಂದು ಕೂಡ ಸೆಹ್ವಾಗೆ ಫೇವ್ರೇಟ್. ನೋಡ್ತಿದ್ದೆ ಅವನು ಇವಾಗ ಮ್ಯಾಚ್? ನಾನು ಅವಾಗ ಹುಟ್ಟಿರಲಿಲ್ಲ ಅಲ್ವಾ? ಆದರೂ ಹೈಲೈಟ್ಸ್ ಮ್ಯಾಚ್ ಎಲ್ಲ ಬರ್ತಿರ್ತದಲ್ಲ ಅವಾಗ ನೋಡ್ತೇನೆ. ಸಚಿನ್ ಅಪ್ಪ ಕೆಲವೊಮ್ಮೆ ಹೇಳ್ತಾರೆ. ಹೌದಾ? ಅಪ್ಪಂಗೆ ಸಹ ಕ್ರಿಕೆಟ್. ಬೇರೆ ಯಾವುದಾದ್ರೂ ಸ್ಪೋರ್ಟ್ಸ್ ಇಷ್ಟ ಉಂಟಾ? ಹಾಂ ಉಂಟು. ಯಾವುದು? ಕಬಡ್ಡಿ. ನೋಡ್ತೀಯಾ ಪ್ರೋ ಕಬಡ್ಡಿ? ಯಾವುದು ಟೀಮ್ ಫೇವ್ರೇಟ್? ಬೆಂಗಳೂರು ಬುಲ್ಸ್. ನಂದು ಕೂಡ ಬೆಂಗಳೂರು ಬುಲ್ಸ್. ಯಾರು ಫೇವ್ರೇಟ್? ನಂಗೆ ಅದರಲ್ಲಿ ಪವನ್ ಶೇರಾಮ್. ನಂದು ಕೂಡ ಫೇವ್ರೇಟ್ ಅವನೇ. ನೋಡಿದ್ಯಾ ರೀಸೆಂಟ್ ಮ್ಯಾಚ್? ನಿನ್ನೆ ನೋಡಲಿಲ್ಲ. ನೋಡಲಿಲ್ವಾ? ಮಿಸ್ ಆಯ್ತಲ್ಲ. ನಿನ್ನೆ ಬೆಂಗಳೂರು ಬುಲ್ಸ್ ವಿನ್ ಆಗಿತ್ತು. ಹೌದಾ? ಅದ್ರಲ್ಲಿ ಬೇರೆ ಯಾರು ಫೇವ್ರೇಟ್ ಇಲ್ವಾ? ಅದರಲ್ಲಿ ಇದ್ದಾನೆ ಅವನು. ಅವತ್ತು ಒಂದು ದಿವಸ ಒಂದೇ ರೈಡಲ್ಲಿ ಲಾಸ್ಟಿಗೆ 3 ಪಾಯಿಂಟ್ ಇನ್ನೂ ತಂದಲ್ಲ. ಯಾರು? ಫಾರಿನರ್ ಒಬ್ಬ. ಲೀ. ಲೀ. ಅವನು ಸಹ ಒಳ್ಳೆ ಆಡ್ತಾನಲ್ಲ. ಕ್ರಿಕೆಟಲ್ಲಿ ನೆಕ್ಸ್ಟ್ ಫಸ್ಟಿಗೆ ನೀನು ಸಿಲೆಕ್ಷನ್ ಆಗಬೇಕಲ್ಲ. ಕ್ರಿಕೆಟ್ ಆಡಲಿಕ್ಕೆ ನೆಕ್ಸ್ಟ್ ಸಿಲೆಕ್ಷನ್ ಆಗಬೇಕಲ್ಲ. ಹೇಗೆ ಸಿಲೆಕ್ಷನ್ ಪ್ರೋಸೆಸ್ ಇರ್ತದೆ? ಕ್ರಿಕೆಟ್ ಇದು ಆಡಿದ್ದವರೊಬ್ಬರು ಸೆಲೆಕ್ಟ್ ಮಾಡ್ತಾರೆ ನಮ್ಮನ್ನು. ಆಮೇಲೆ ನಾವು ಎಲ್ಲಿಗಾದ್ರು ಸೆಲೆಕ್ಟ್ ಆಗಬೇಕಂದ್ರೆ ಒಂದು ಚಾರ್ಟ್ ತಂದು ಒಂದು ಈ ಪ್ಲೇಸಿಗೆ ಬನ್ನಿ ಅಂತಾರೆ. ಆಮೇಲೆ ಆ ಚಾರ್ಟಲ್ಲಿ ನಾನು ಸೆಲೆಕ್ಟ್ ಆಗಿದ್ದರೆ ನಾನು ಆ ಟೀಮಿಗೆ ಸೆಲೆಕ್ಟ್ ಅಂತ ಅದರಲ್ಲಿ ನನ್ನ ಹೆಸರು ಇದ್ದರೆ. ಓಕೆ. ನಿನಗೆ ಎಷ್ಟು ಟೈಮಿಂದ ಕೋಚಿಂಗ್ ತಗೊಳ್ತಿದ್ಯಾ? 1 ಇಯರ್ ಆಯ್ತು ಅಷ್ಟೇ. 1 ಇಯರ್ ಈಗ ಹೋಗ್ತಾ ಇಲ್ಲ. ಈಗ ಹೇಗೆ ಕಲಿತೀಯಾ ಮನೆಯಲ್ಲಿ? ಮನೆಯಲ್ಲಿ ಕಲಿತೇನೆ. ಅಪ್ಪ ಹೆಲ್ಪ್ ಮಾಡ್ತಾರಾ? ಅಪ್ಪ ಎಲ್ಲ ಹೇಳಿಕೊಟ್ಟಿದ್ದಾರೆ. ಮೊದಲು ಕೋಚಿಂಗ್ ಹೋಗ್ಲಿಕ್ಕೆ ಮುಂಚೆ ಸಹ ಅಪ್ಪ ಹೇಳಿಕೊಡ್ತಿದ್ರು. ಓಕೆ. ಈಗ ಫಸ್ಟ್ ಕೋಚಿಂಗ್ನು ಅಪ್ಪವೇ? ಈಗ ಸೆಕೆಂಡ್ ಕೋಚ್ ಯಾರು? ನಮ್ಮ ವಿಜಯ್ ಆಳ್ವಾಸ್. ಅವರೆಲ್ಲಿ ಅವರು? ಅವರು ಅಲ್ಲಿ ಬೆಳ್ಳಿಪಾಡಿ. ನೀನೀಗ ಕೋಚಿಂಗ್ ಎಲ್ಲಿ ಹೋಗ್ತಿದ್ದೇಳು? ನಾನೀಗ ಮಾಬುಕಳ. ಮಾಬುಕಳಕ್ಕೆ? ಹೇಗೆ ಹೋಗೋದು? ನಾನು ಅಪ್ಪ ಬಿಡ್ತಿದ್ದೆ. ಅಪ್ಪನ ಆಫೀಸು ಅಲ್ಲೇ ಚೂರು ಹತ್ರ ಅಷ್ಟೇ. ಓಕೆ. ಅಪ್ಪ ಮಾಬುಕಳದಲ್ಲಿ ವರ್ಕ್ ಮಾಡೋದಾ? ಅವ್ರದ್ದು ಆ ಥರ ಅಲ್ಲ, ಮಾಬುಕಳ ಆಫೀಸು ಅಷ್ಟೇ. ಅವರು ಮೆಡಿಕಲ್ ರೆಪ್ ಅಲ್ಲ, ಬೇರೆ ಬೇರೆ ಡಾಕ್ಟ್ರಲ್ಲೇ ಮೀಟ್ ಮಾಡಲಿಕ್ಕೆ ಇರ್ತದೆ. ಓಕೆ. ಈಗ ಅಪ್ಪ ನಿನ್ನನ್ನು ಬಿಟ್ಟು ಹೋಗ್ತಾರೆ ಮತ್ತೆ ಬಂದು ಪಿಕ್ ಮಾಡ್ತಾರಾ? ಎಷ್ಟು ಗಂಟೆ ಇರ್ತದೆ ನಿಮಗೆ ಕೋಚಿಂಗ್? ಕೋಚಿಂಗು 3 o'clock ಶುರುವಾದರೆ ಒಂದು 6 o'clock ತನಕ ಇರ್ತದೆ. ಇರ್ತದಾ? ಪ್ರಾಕ್ಟೀಸ್ ಮ್ಯಾಚ್ ಎಲ್ಲ ಆಡಿದ್ಯಾ? ಪ್ರಾಕ್ಟೀಸ್ ಮ್ಯಾಚ್ ಅಲ್ಲ, ಮ್ಯಾಚ್ ಆಡಿದ್ದೇನೆ. ಯಾವಾಗ ಆಡಿದ್ದೇನೆ? ಹೋಗಿದ್ಯಾ ಗೇಮ್ ಆಡಲಿಕ್ಕೆ? ಎಷ್ಟು ಸ್ಕೋರ್ ಮಾಡಿದ್ಯಾ ಆಗ? ಹೆಚ್ಚು ಸ್ಕೋರ್ ಮಾಡಲಿಲ್ಲ. ಎಂತ ಬೌಲಿಂಗ್ ಮಾಡಿದ್ಯಾ ಬ್ಯಾಟಿಂಗ್ ಮಾಡಿದ್ಯಾ? ಬ್ಯಾಟಿಂಗು ಬೌಲಿಂಗು ಹೆಚ್ಚು ಒಂದೇ ಸತಿ ಮಾಡಿದ್ದೆ. ಈಗ ನಿಂದು ಇಂಟ್ರೆಸ್ಟ್ ಯಾವುದು, ಬ್ಯಾಟಿಂಗಾ ಬೌಲಿಂಗಾ? ಆಲ್ರೌಂಡರ್. ಆಲ್ರೌಂಡ್ರಾ? ನೆಕ್ಸ್ಟ್ ವಿಕೆಟ್ ಕೀಪಿಂಗ್ ತಗೊಂಡು. ಏನು ಭಗವದ್ಗೀತೆ ಎಲ್ಲ ಓದಿದ್ಯಾ? ಹೌದಾ? ಎಷ್ಟು ಪೇಜಸ್ ಉಂಟು ಭಗವದ್ಗೀತೆ? ಪೇಜಸ್ ಅಲ್ಲ, ಅಧ್ಯಾಯ ಗೊತ್ತು. ಹೌದಾ? ನಾನು ಫ್ಲಾಪ್ ಅದೇ ಅಲ್ಲ ಪೇಜಸ್ ಅಂತ ಹೇಳಿ. ಸರಿ ಹೇಳು, ಎಷ್ಟು? 18 ಅಧ್ಯಾಯ ಉಂಟಾ? ಯಾರೆಲ್ಲ ಬರ್ತಾರೆ ಭಗವದ್ಗೀತೆಯಲ್ಲಿ? ಭಗವದ್ಗೀತೆಯಲ್ಲಿ ಧರ್ಮರಾಯ, ಭೀಮ, ಅರ್ಜುನ ಮತ್ತು ನಕುಲ, ಸಹದೇವ, ದುರ್ಯೋಧನ ಮತ್ತು ಅವರು 100 ಜನ ಅಣ್ಣ ತಮ್ಮಂದರು. ಮತ್ತು ಯಾರು ಅವರು 100 ಜನ? ಗೊತ್ತಿಲ್ಲ. ಇನ್ನೊಬ್ರು ಗೊತ್ತು, ದುರ್ಯೋಧನ, ದುಶ್ಯಾಸನ, ವಿಕರ್ಣ. ಅವರು 3 ಮೇಯ್ನಾ? 100 ಜನರಲ್ಲಿ ಅವ್ರು 3 ಮೇಯ್ನ್. ಮತ್ತು ಭಗವದ್ಗೀತೆಯಲ್ಲಿ ಪಾಂಡು ಬರ್ತಾನೆ, ಕುಂತಿ ಬರ್ತಾಳೆ, ಮತ್ತು ದುರ್ಯೋಧನನ ಅಮ್ಮ ಬರ್ತಾರೆ. ದುರ್ಯೋಧನನ ಅಮ್ಮ ಯಾರು? ಗೊತ್ತಿಲ್ಲ. ಮತ್ತು ಧೃತರಾಷ್ಟ್ರ ಬರ್ತಾನೆ, ಮತ್ತು ಕೃಷ್ಣ ಬರ್ತಾನೆ. ಅದರಲ್ಲಿ ಈಗ ಮೇನ್ ಕ್ಯಾರೆಕ್ಟರ್ ಯಾರು? ಕೃಷ್ಣ. ಸೈಡು ಪಾಂಡವರು ಸೈಡ್ ಕ್ಯಾರೆಕ್ಟರಾ? ಮತ್ತು ಇವರು ವಿಲನ್ ಯಾರು ಅದರಲ್ಲಿ? ಕೌರವರು. ಓಕೆ. ಭಗವದ್ಗೀತೆ ಹೇಳ್ತಿ ಈಗ? ಸರಿ ಹೇಳು. ಶ್ರೀಮದ್ ಭಗವದ್ಗೀತಾ ಅಥ 12ೋऽಧ್ಯಾಯಃ ಭಕ್ತಿಯೋಗಃ. ಅರ್ಜುನ ಉವಾಚ ಏವಂ ಸತತಯುಕ್ತಾ ಯೇ ಭಕ್ತಾ ಸ್ವಾಂ ಪರ್ಯುಪಾಸತೆ ಯೇ ಚಾಪ್ಯಕ್ಷರಮವ್ಯಕ್ತಂ ತೇಷಾಂ ಕೆ ಯೋಗವಿತ್ತಮಾಃ. ಶ್ರೀಭಗವಾನುವಾಚ ಮಯ್ಯಾವೇಶಮನೋ ಯೇ ಮಾಂ ನಿತ್ಯಯುಕ್ತಾ ಉಪಾಸತೆ
ಸರ್ವತ್ರ ಗಮಚಿಂತ್ಯಂ ಚ ಕೂಟಸ್ಥಲಚಲಂ ಧ್ರುವಂ ಸನ್ನಿಯಾಮೇಂದ್ರಿಯಗ್ರಾಮಂ ಸರ್ವತ್ರ ಸಮಬುದ್ಧಯಃ ತೇ ಪ್ರಾಪ್ನುವಂತಿ ಮಾಮೇವ ಸರ್ವಭೂತಹಿತೆ ರತಾಃ ಕ್ಲೇಶೋಧಿಕತರಸ್ತೇಷಾಂ ಅವ್ಯಕ್ತಾಂ ಸಕ್ತಚೇತಸಾಂ ಅವ್ಯಕ್ತಾ ಹಿ ಗತಿರ್ದುಃಖಂ ದೇಹವದ್ಭಿರವಾಪ್ಯತೆ ಏತು ಸರ್ವಾಣಿ ಕರ್ಮಾಣಿ ಮಯಿ ಸನ್ಯಸ್ಯ ಮತ್ಪರಾಃ ಅನನ್ಯೇನೈವ ಯೋಗೇನ ಮಾಂ ಧ್ಯಾಯಂತ ಉಪಾಸತೆ ತೇಷಾಮಹಂ ಸಮುದ್ಧರ್ತ ಮೃತ್ಯು ಸಂಸಾರ ಸಾಗರಾತ್ ಭವಾಮಿ ನ ಚಿರಾತ್ ಪಾರ್ಥ ಮಯ್ಯಾವೇಶತೆ ಚೇತಸಾಂ. ಶ್ರೀಕೃಷ್ಣಾರ್ಪಣಮಸ್ತು. ಅದಕ್ಕೆ ಲಾಸ್ಟಿಗೆ ಕೃಷ್ಣ ಅರ್ಪಣ ಮಾಡ್ತು ಅಂತ ಹೇಳಿ ಅದು ಹೇಳಿದ ತಕ್ಷಣ ಹೇಳಬೇಕಂತ. ಇದಾಗಿತ್ತು ಇವತ್ತಿನ ಅರಳುವ ಮಗು ಕಾರ್ಯಕ್ರಮ. ಮುಂದಿನ ವಾರ ಇನ್ನೊಬ್ಬ ಪುಟಾಣಿಯೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸ್ಪಂದನ ಟಿವಿ.